ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ಸ್ಟೇಷನ್ ಯೋಜನೆದಟ್ಟು ಕಂಕನಾಡಿಡುಪ್ಪುನ ಕುಡ್ಲ ಜಂಕ್ಷನ್ ರೈಲ್ ಆಫೀಸನ್ನು 14 ಕೋಟಿ 32 ಲಕ್ಷ ರೂಪಾಯಿ ಖರ್ಚಿಡು ಅಭಿವೃದ್ಧಿ ಮಲ್ಪನ ಕಾಮಗಾರಿಗೆ ಐತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆನ್ಲೈನ್ ಚಾಲನೆ ಕೊಡ್ತಾರೆ. ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ಸ್ಟೇಷನ್ ಯೋಜನೆದಡಿಟ್ಟು ಕಂಕನಾಡಿಡುಪ್ಪುನ ಕುಡ್ಲ ಜಂಕ್ಷನ್ ರೈಲ್ ಆಫೀಸನ್ನು 14 ಕೋಟಿ 32 ಲಕ್ಷ ರೂಪಾಯಿ ಖರ್ಚಿಡು ಅಭಿವೃದ್ಧಿ ಮಲ್ಪನ ಕಾಮಗಾರಿಗೆ ಐತಾರ ಚಾಲನೆ ಕೊಡ್ತಂಡು. ಡಿಲ್ಲಿಡ್ದು ವಿಡಿಯೋ ಕಾನ್ಫರೆನ್ಸ್ ಪ್ರಧಾನಿ ನರೇಂದ್ರ ಮೋದಿ ಈ ಅಭಿವೃದ್ಧಿ ಯೋಜನೆಗೂ ಚಾಲನೆ ಕೊರಿಯರು. ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವ್ ಒಟ್ಟಿಗಿದ್ದರು. ಅಲೆಕ್ಕೂಡು ಕುಡ್ಲ ಜಂಕ್ಷನ್ ರೈಲ್ ಆಫೀಸ್ ಅಂಗನೋಡು ನಡಪಾಯಿನ ಲೀಸಿನ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಉದೀಪನ ಮಲ್ತಿರು. ಈ ಪೊರ್ತುಡಾರ್ ಪಾತಿರ್ದು ಕರಿನ 1 ವರ್ಷಲಿಡು ರೈಲ್ವೆ ಉಳಿಸಿ ಕುಡ್ಲಗೂ ಭಾರಿ ಹೆಚ್ಚ ಅನುದಾನ ತಿಕ್ಕದಂಡು. ಕುಡ್ಲ ಜಂಕ್ಷನ್ ಅಂತಾರಾಷ್ಟ್ರೀಯ ಮಟ್ಟದ ಮಿತ್ತ ಮಟ್ಟದ ರೈಲ್ ಆಫೀಸ್ ಆದ ಅಭಿವೃದ್ಧಿ ಆಯರ ಉಂಡು. ಕುಡ್ಲದ ರೈಲ್ ಆಫೀಸ್ ಬುಳಿಚಿಲದ ಒಟ್ಟುಗೂ ಬಂಟ್ವಾಳ ಬೊಕ್ಕ ಸುಬ್ರಹ್ಮಣ್ಯದ ರೈಲ್ ಆಫೀಸಲು ಅಭಿವೃದ್ಧಿ ಆಪಣದ ಪಂಡೇರು. ಶಾಸಕರಾದುಪ್ಪನ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಭಾಗೀರಥಿ ಮುರುಲ್ಯ, ವಿಧಾನ ಪರಿಷತ್ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ ಬೊಕ್ಕ ಪ್ರತಾಪ ಸಿಂಹ ನಾಯಕ್, ಕುಡ್ಲದ ಮೇಯರ್ ಜಯಾನಂದ ಅಂಚನ್, ಒತ್ತು ಮೇಯರ್ ಪೂರ್ಣಿಮಾ, ಮಹಾನಗರ ಪಾಲಿಕೆ ಸದಸ್ಯರು ಶೋಭಾ ಪೂಜಾರಿ ಪಾಲ್ದೆತ್ತೊಂಡರು. ಕಾರ್ಯತೂವನ್ನ ಅಧಿಕಾರಿ ರಾಜಗೋಪಾಲ ಮಾತಿರೆಲ್ಲ ಎದ್ಕೊಂಡರು. ಅಮೃತ್ ಭಾರತ್ ಸ್ಟೇಷನ್ ಯೋಜನೆದಟ್ಟು ಕರ್ನಾಟಕಡು ಕುಡ್ಲ ಜಂಕ್ಷನ್, ಧಾರವಾಡ, ಬಳ್ಳಾರಿ, ಕಲಬುರ್ಗಿ, ಗದಗ, ಕೊಪ್ಪಳ, ಅರಸೀಕೆರೆ, ಹರಿಹರ, ಗೋಕಾಕ ಸೇರಿದಂಚ 13 ಬೊಕ್ಕ ದೇಶದ ಒಟ್ಟು 580 ರೈಲ್ ಆಫೀಸ್ನ ಮಿತ್ತ ಮಟ್ಟಗೂ ಏರಾವ್ನ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆನ್ಲೈನ್ ಚಾಲನೆ ಕೊಡ್ತಿರು. ದೇಶದಲ್ಲಿ ಒಟ್ಟಾಗಿ ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ 700ಕ್ಕೂ ಅಧಿಕ ರೈಲ್ವೆ ಸ್ಟೇಷನ್ಗಳಿಗೆ ವೈಫೈ ಅನ್ನು ಜೋಡಿಸುವಂತಹ ಕೆಲಸ ಕಾರ್ಯಗಳು ಇವತ್ತಾಗಿದೆ. ಯಶಸ್ವಿಯಾದಂಥ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದೆ. ಕರ್ನಾಟಕದ 15 ಭಾಗಗಳಲ್ಲಿ ಅಮೃತ್ ಭಾರತ್ ಯೋಜನೆ ಅಡಿಗಳಲ್ಲಿ ರೈಲ್ವೆ ನಿಲ್ದಾಣ ಅಭಿವೃದ್ಧಿಗಾಗಿ ಇವತ್ತು ಕೇಂದ್ರ ಸರ್ಕಾರದ ಚಾಲನೆ ನೀಡ್ತಾ ಇದೆ. ಮಂಗಳೂರು ಈ ಜಂಕ್ಷನ್ ರೈಲ್ವೆ ನಿಲ್ದಾಣ ಅಂತ ಹೇಳಿದ್ರೆ ಸ್ವಲ್ಪ ಸ್ಥಳದ ಕೊರತೆ ಇದೆ. ಹಾಗಾಗಿ ಸ್ಥಳದ ಕೊರತೆಯ ಇದ್ದಂಥ ಸ್ಥಳಗಳನ್ನು ಉಪಯೋಗಿಸಿಕೊಳ್ಬೇಕು, ಅದರ ಮುಖಾಂತರ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂಥ ಚಿಂತನೆಗೆ ಇವತ್ತು ಚಾಲನೆಯನ್ನು ಸಿಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಒಳನಂಥ ಎಲ್ಲ ಪ್ರಮುಖವಾದಂಥ ಸ್ಥಳಕ್ಕೆ ಸರಿಸುಮಾರು 10,000 ಕೋಟಿಗೂ ಅಧಿಕ ರೈಲ್ವೆ ನಿಲ್ದಾಣದ ವ್ಯವಸ್ಥೆಗೆ ಅಭಿವೃದ್ಧಿಗಳಿಗಾಗಿ ಜೋಡಿಸಿಕೊಂಡದ್ದನ್ನು ನಾವು ಕಾಣ್ತಾ ಇದ್ದೇವೆ. 19.5 ಕೋಟಿ ರೂಪಾಯಿಗಳಲ್ಲಿ ಈ ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣದ ಉನ್ನತೀಕರಣದ ಶಿಲಾನ್ಯಾಸ ಆಗ್ತಾ ಇದೆ. ಇದಕ್ಕೆ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ವೈಷ್ಣವ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ 12 ರೈಲ್ವೆ ಸ್ಟೇಷನ್ಗಳು ಸೇರಿದಾವೆ ಇದಕ್ಕೆ. ಅದರಲ್ಲಿ ಪ್ರಮುಖವಾಗಿ ಬಂಟ್ವಾಳದ ರೈಲ್ವೆ ನಿಲ್ದಾಣ ಅದಕ್ಕೆ 26.18 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಅನುಭವ ಧೈರ್ಯದಿಂದ ಕೊಟ್ಟಿದೆ. ಇನ್ನೊಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ರೈಲ್ವೆ ನಿಲ್ದಾಣ ಸುಳ್ಯದು, ಭಾಗೀರಥಿ ಕ್ಷೇತ್ರದ್ದು ಸುಬ್ರಹ್ಮಣ್ಯದ ರಸ್ತೆ ರೈಲು ನಿಲ್ದಾಣಕ್ಕೆ 23.73 ಕೋಟಿ ರೂಪಾಯಿಗಳ ಅನುಮೋದನೆಗಳನ್ನು ಸರ್ಕಾರ ಕೊಟ್ಟಿದೆ. ಬಹಳ ವರ್ಷಗಳಲ್ಲಿ 2014ರವರೆಗೆ ಈ ದೇಶದ ಪರಿಸ್ಥಿತಿ ಹೊಂದಿತ್ತು. 2014ರ ನಂತರ ಈ ದೇಶದ ಅಭಿವೃದ್ಧಿ ಕಾರ್ಯಗಳ ಮುಂದುವರಿಕೆಯನ್ನು ನಾವು ಕಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಇತಿಹಾಸವನ್ನು ಬರೆದಾಗ 2 ಉಲ್ಲೇಖಗಳಾಗ್ತವೆ. ಇವತ್ತಿನವರೆಗೆ ನಾವು ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ಅನ್ನತಕ್ಕಂಥ ಇತಿಹಾಸವನ್ನು ಓದ್ತಾ ಇದ್ದೀವಿ. ಇನ್ನು ಮುಂದಿನ ಜನಾಂಗ 2014ರ ಪೂರ್ವ, 2014ರ ನಂತರ ಅನ್ನತಕ್ಕಂಥದ್ದನ್ನು ಉಲ್ಲೇಖ ಮಾಡುತ್ತೆ. ನರೇಂದ್ರ ಮೋದಿ ಅವರ ಆಡಳಿತದ ಕಾಲ ಅದು ಅಭಿವೃದ್ಧಿಯ ಕಾಲವಾಗಿ ಪರಿವರ್ತನೆ ಆಗಿದೆ. ಇವತ್ತು ಸ್ವದೇಶಿ ಚಿಂತನೆಯ ವಂದೇ ಭಾರತ್ ಇವತ್ತು ಜಗತ್ತಿನ ಆಕರ್ಷಣೆಯ ಕೇಂದ್ರವಾಗಿ ಪರಿವರ್ತನೆ ಆಗ್ತಾ ಇದೆ. ಜಗತ್ತಿನ ಆಕರ್ಷಣೆಯ ಕೇಂದ್ರವಾಗಿ ವಂದೇ ಭಾರತ್ ಪರಿವರ್ತನೆ ಆಗ್ತದೆ. ಇವತ್ತು ಇಡೀ ದೇಶದಲ್ಲಿ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೆ ಜನರ ಬೇಡಿಕೆ ಯಾವುದಿದೆ ಅಂತ ಕೇಳಿದ್ರೆ ರೈಲ್ವೆಯಲ್ಲಿ ವಂದೇ ಭಾರತ್ ತನ್ನಿ, ವಂದೇ ಭಾರತ್ ತನ್ನಿ, ವಂದೇ ಭಾರತ್ ತನ್ನಿ. ಇವತ್ತು ಮಂಗಳೂರು ಬೆಂಗಳೂರು ವಂದೇ ಭಾರತನ ಬೇಡಿಕೆ ಇಟ್ಟಿದ್ದೇನೆ.
ಆದರೆ ಸುಮಾರು 9 ಕಿಲೋಮೀಟರ್ ನಮ್ಮಲ್ಲಿ ವಿದ್ಯುದೀಕರಣ ಆಗಲಿಲ್ಲ. ಈಗ ಕಾರ್ಯ ನಡೀತಾ ಇದೆ. ಆ ವಿದ್ಯುದೀಕರಣ ಆದ ಕೂಡಲೇ ಮಂಗಳೂರು ಬೆಂಗಳೂರು ಒಂದೇ ಭಾರತ್ ಬಂದೇ ಬರುತ್ತೆ. ಹಾಗಾಗಿ ಆ ಕಾರ್ಯಕ್ಕೆ ವೇಗ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. సౌజన్య అత్యాచార బొక్క కిరణ కేసుకు నిజమైన ఆరోపిలను నాడుపత్తున్న విషయుడు బొక్క అపరాధులకు శిక్ష అప్పనంచ ఇత్తే ದೇವಿರಡ ನಟ್ಟೊಂದಿರು. ಸೌಜನ್ಯನ ಅಪ್ಪೆ ಕುಸುಮಾವತಿ ಸಾಮೂಹಿಕ ಪ್ರಾರ್ಥನೆಡು ಪಾಲ್ದಿತ್ತೊಂದಿರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳರ್ದು ಸಾಮೂಹಿಕ ಪ್ರಾರ್ಥನೆ ಪುತ್ತೂರದ ಶ್ರೀ ಲಕ್ಷ್ಮೀ ವೆಂಕಟರಮಣ ಬೊಕ್ಕ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ನಡೆತಂಡು. ಸೌಜನ್ಯನ ಅಪ್ಪೆ ಕುಸುಮಾವತಿ ಸಾಮೂಹಿಕ ಪ್ರಾರ್ಥನೆಡು ಪಾಲ್ದಿತ್ತೊಂಡಿರು. ಪ್ರಾರ್ಥನೆಡು ಬೊಕ್ಕ 6 ಸುದ್ದಿ ಮಾಧ್ಯಮಗಳ ಪಾತಿರ್ದು ತುಂಬದ ಶಾಸಕರು ವಸಂತ ಬಂಗೇರ ಪಂಡಿನ ಪಾತ್ರದ ಬಗೆಟ್ಟು ಅಭಿಪ್ರಾಯ ತೆರಿಪಾಯರು. ಬೆಳ್ತಂಗಡಿಡು ನಡುಪುನ ಕೇಸ್ಲಿನ ಪಿರೌಡು ಕುತಂತ್ರ ಉಂಡು. ಸಿಬಿಐಗೆ ಕೇಸನ್ನು ಕೊರಡುಂದು ಎಂಕ್ಲೇನು ಮುಖ್ಯಮಂತ್ರಿಗಳ ಕೈತಡೆ ವಸಂತ ಬಂಗೇರ ಕೊನೊದಿತ್ತೆರು. ಸೌಜನ್ಯ ಕೇಸಡು ಏರುಳ್ಳಿರು. ಏರು ಮಾತ ಆರೋಪಿಲೆಗೂ ಸಾಕಾರ ಕೊಡ್ತಿರು ಪನ್ಪನವು ವಸಂತ ಬಂಗೇರೆಗೂ ಗೊತ್ತುಂಡು. ಸತ್ಯಪಂಡ ಅರಣ ಕೇರ್ಪೆರಂದ್ಲ ಆರ್ಪಂತೆರು. ಈ ಮಾತಾ ಸಂಗತಿಲಿನ ಸಮಾಜದ ದುಂಬು ದೀಪೆಂದ್ಲ ಪಂತೆರು. ಪೊರ್ತು ಬನ್ನಗ ಈ ಮಾಹಿತಿನ ಬಂಗೇರೆರು ಕೊರಿಯರೆ ಉಳ್ಳಿರು. ಇತ್ತೆನ ಮಾಹಿತಿ ಬಿಡುಗಡೆ ಮಲ್ಪಲೆಂದು ತಾನು ಒತ್ತಾಯ ಮಲ್ತೊಂದಿಜ್ಜೆ. ಕಾನೂನು ಪ್ರಕಾರ ಓಲು ಪನ್ನುಡ ಅವಳು ಆರು ಪನ್ಪೆರೆಂದು ಕುಸುಮಾವತಿ ಪಂಡೆರು. ಗೋವಿಂದ ಉಳ್ಳಾಲ್ತಿಯಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿರಿ ಗೋವಿಂದ. ನಮಗೆ ಇವತ್ತು ಕಾನೂನಿನ ಪ್ರಕಾರ ನ್ಯಾಯ ಸಿಗಬೇಕಿತ್ತು. ಆ ಸಹೋದರಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಆ ಒಂದು ಯಾರಿಗೆ ಆ ಕೆಲಸಕ್ಕೆ ನೀಚ ಕೃತ್ಯ ಮಾಡಿದನೋ ಅವನಿಗೆ ಶಿಕ್ಷೆ ಆಗಬೇಕು. ಈ ಸೀಮಾಧಿಪತಿ ಮಹಾಲಿಂಗೇಶ್ವರನ ಪ್ರಾರ್ಥನೆ ಮಾಡೋದು ಯಾರು ನಿಜವಾಗಿ ಈ ಕೆಲಸವನ್ನು ಮಾಡಿದಾನೆ ಯಾರೇ ಆಗಿದ್ದರೂ ಸಹ ಅವನಿಗೆ ಭಗವಂತ ಅತ್ಯಂತ ಶೀಘ್ರದಲ್ಲಿ ಸರಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಟ್ಟು ಸಮಾಜಕ್ಕೆ ನ್ಯಾಯ ಕೊಡಬೇಕು. ಆ ಹೆತ್ತಮ್ಮನಿಗೆ ಅವರ ಬಂಧು ಬಳಗಕ್ಕೂ ಒಂದು ನೆಮ್ಮದಿ ಸಿಗಬೇಕು ಮತ್ತು ನಮ್ಮ ಸಹೋದರಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾವೆಲ್ಲ ಪಂಚಾಕ್ಷರಿ ಪಠಣ ಮಾಡಿಕೊಂಡು ವೆಂಕಟರಮಣ ದೇವಸ್ಥಾನ ಪ್ರಾರ್ಥನೆ ಮಾಡಿ ಅಲ್ಲಿಂದ ಎಲ್ಲ ಅಭಿಷೇಕ ಪ್ರಿಯ ಮಹಾಲಿಂಗೇಶ್ವರನಿಗೆ ಆ ಸಿಯಾಳಾಭಿಷೇಕ ಮತ್ತು ನಾವೆಲ್ಲ ಒಂದು ನಾಣ್ಯವನ್ನು ಭಗವಂತನಿಗೆ ಸಮರ್ಪಿಸಿದರು. ಬೆಳ್ತಂಗಡಿ ತಾಲೂಕಲ್ಲಿ ವಸಂತ ಬಂಗೇರವರು ನಿನ್ನೆ ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ, ಸಭೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅವರು ಹೇಳಿದ್ದಾರೆ. ಹೇಗೆ ಅಂದರೆ ನಮ್ಮನ್ನು ಇಲ್ಲಿ ಸಿದ್ದರಾಮಯ್ಯ ಸಿಎಂ ಬಳಿ ಕರ್ಕೊಂಡೋಗಿ ಅಲ್ಲಿ ಮನವಿಯನ್ನು ಕೊಡಲಿಕ್ಕೆ ಅವರೇ ಸಹಕರಿಸಿದ್ದಾರೆ. 11 ವರ್ಷ ಒಳಗೆ ನಮಗೆ ಕೂಡ CBI ತನಿಖೆ ಕೂಡ ಅವರೇ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಅದೇ ಮಾತನ್ನು ಇಡೀ ಸಭಿಕರ ಮುಂದೆ ಅವರು ಹೇಳಿದ್ದಾರೆ. ನಾನು ಮೊನ್ನೆ ಸೌಜನ್ಯ ತಾಯಿ ತಂದೆಯನ್ನು ಕರ್ಕೊಂಡೋಗಿದ್ದೇವೆ, ಅಲ್ಲಿ ಮನವಿ ಕೊಟ್ಟಿದ್ದೇವೆ. ಇದು ದೊಡ್ಡ ಒಂದು ಷಡ್ಯಂತರನೇ ಇದೆ, ಇದರ ಮುಂದೆ ತುಂಬ ಒಂದು ನೋಡುವಾಗ ಒಂದು ನೋವು ಕೂಡ ಇದೆ ನಮಗೆ ಅಂತ ಹೇಳಿ ಅದು ಕೂಡ ನಿನ್ನೆ ಒಂದು ಸಭೆಯ ಮುಂದೆ ಹೇಳಿದ್ದಾರೆ. ನಮಗೆ ತುಂಬಾನೇ ಸಂತೋಷ. ಯಾಕೆಂದ್ರೆ ಈ ಇದರಲ್ಲಿ ನಾವು ಹೋರಾಟದಲ್ಲಿ ಖಂಡಿತವಾಗಿ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಒಂದು ಭರವಸೆ ಖಂಡಿತ ಇದೆ, ಸಿಕ್ಕೇ ಸಿಗ್ತದೆ. ಈಗ 11 ವರ್ಷದ ಮೇಲೆ 11 ವರ್ಷ ಒಳಗಿನ ಒಂದು ಪ್ರತಿಭಟನೆಯಲ್ಲಿ ಜನ ಸೇರಿದ ಒಂದು ಸಂದರ್ಭದಲ್ಲಿ ಈ 11 ವರ್ಷದ ಮೇಲೆ ಅದರ 10 ಪಟ್ಟು ಈಗ ದೇಶನೇ ಎದ್ದು ನಿಂತಿದೆ. ಖಂಡಿತವಾಗಿ ಜನ ಎಲ್ಲ ಕೈ ಜೋಡಿಸಿ ನಮಗೆ ನ್ಯಾಯ ತೆಗೆದು ಕೊಡ್ತಾರೆ ಅಂತ ಒಂದು ಈ ಮಾತನ್ನು ಈ ಮೂಲಕ ನಾನು ಹೇಳಲು ಇಚ್ಛಿಸ್ತೇನೆ. ಅವರಿಗೆ ಜೀವ ಬೆದರಿಕೆ ಇದೆ. ಅವರು ಯಾರು ಇದ್ದಾರೆ, ಇದನ್ನು ಯಾರ್ಯಾರು ಮುಚ್ಚಾಕ್ಲಿಕ್ಕೆ ಅವರ ಹಿಂದೆ ಇದ್ದಾರೆ ಅದೆಲ್ಲ ಅವರಿಗೆ ಗೊತ್ತು.
ನಾನು ನನ್ನನ್ನು ಕೊಂದ್ರೆ ಹೋಯಿತು, ಇಲ್ಲದ್ರೆ ನಾನು ಖಂಡಿತವಾಗಿ ಮುಂದಿನ ಚುನಾವಣೆಯಲ್ಲಿ ನಾನು ಇದನ್ನು ಎಲ್ಲರ ಮುಂದೆ ಈ ಮಾತನ್ನು ಹೇಳ್ತೇನಂತ ಈ ಮಾತು ಅಲ್ಲಿ ಸ್ಪೀಕರ್ ಮುಂದೆ ಹೇಳಿದ್ದಾರೆ. ಇದು ಕಾನೂನು ಪ್ರಕಾರವಾಗಿ ಈಗ ನಾವು ಹೋರಾಟ ಮಾಡ್ತಿದ್ದೇವೆ. ಕಾನೂನು ಪ್ರಕಾರವಾಗಿ ನ್ಯಾಯ ಸಿಗ್ಲಿ ನಮಗೆ. ಆದ ಕಾರಣ ನಾನು ಈ ಇದರಲ್ಲಿ ನಾನು ಈಗಲೇ ಹೇಳ್ಬೇಕನ್ನುವಂತ ಒಂದು ಮಾತು ಈಗ ಹೇಳುದಿಲ್ಲ. ಅವ್ರು ಹೇಳಿದಾರಲ್ಲ, ಅವಾಗ ನಾವು ಕೇಳ್ತೇವೆ. ಹಿರಿಯ ನಾಗರಿಕರಿಗೂ ಮನಸ್ಸುಡು ಧೈರ್ಯ ಹೆಚ್ಚಮಲ್ಪನ ದಿಟ್ಟಿಡು ಕುಡ್ಲನಗರ ಪೊಲೀಸ್ ಸೈತಾರ ಪಾಕ ಇಲ್ಲಡೆ ಪೋದು ಹಿರಿಯ ವ್ಯಕ್ತಿಲಿಡ ಪಾತ್ರಕತೆ ನಡಪಾದು ಅಕ್ಲಿನ ಯೋಗಕ್ಷೇಮ ವಿಚಾರಿತೆರು. ಕುಡ್ಲಾ ಪೊಲೀಸ್ ಕಮಿಷನರೇಟ್ ಸುತ್ತದ ಮಾತಾ ಸ್ಟೇಷನ್ಲೆಗ್ ಸಂಬಂಧಪಟ್ಟಿನಂಚ 430 ಇಲ್ಲಲೆಗ್ ಪೊಲೀಸರು ಪೋದಿತ್ತೆರು. ಉರ್ವ ಪೊಲೀಸ್ ಸ್ಟೇಷನ್ ಪೊಲೀಸರು 100 ಹೆಚ್ಚ ಹಿರಿಯ ವ್ಯಕ್ತಿಲಿನ ತೂದು ಪಾತಿರ್ಪಾದಿರಂದು ಪೊಲೀಸ್ ಕಮಿಷನರ್ ಕುಲ್ದೀಪ್ ಕುಮಾರ್ ಜೈನ್ ಪಂತೆರು. ಶನಿವಾರ ನಡತಿನ ಪೊಲೀಸ್ ಫೋನ್ ಇನ್ ಕಾರ್ಯಕ್ರಮಟ್ಟು ವಾಮಂಜೂರ್ದವರಿ ಫೋನ್ ಮಲ್ತದು ಇಲ್ಲಡು ಬೇತೆ ಏರ್ಲಾ ಇಜ್ಜಂದೆ ವಾಸ ಮಲ್ತಂದುಪ್ಪನ ಹಿರಿಯ ನಾಗರಿಕರು ಮಾನಸಿಕವಾದ ನರ್ಗದು ಕೆಪ್ಪುಗುಪ್ಪುಡುಲ್ಲಿருந்து ತೆರಿಪಾದಿತ್ತೆರು. ಇದಕ್ಕೆ ಜವಾಬು ಕೊರನ ಪೊಲೀಸ್ ಕಮಿಷನರ್ ಪೊಲೀಸ್ ಇಲಾಖೆದು ಹಿರಿಯ ನಾಗರಿಕರನ್ನ ಕೌನ್ಸಿಲಿಂಗ್ ನಡಪಾವಡು ತೆರಿಪಾದಿತ್ತೆರು. ಐತಂಚ ಐತಾರ ಪೊಲೀಸರು ಕುಡ್ಲಾಡು ಬೇತೆ ಬೇತೆ ಇಲ್ಲಲೆಗೆ ಪೋದು ಪಾತ್ರಕತೆ ನಡಪಾಯರು. ಬಂಟ್ವಾಳ ತಾಲೂಕದ ಮಾಣಿಲ ಶ್ರೀಧಾಮದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರಡು ವರ್ಷಲ ನಡಪುನ ಶ್ರೀ ವರಮಹಾಲಕ್ಷ್ಮಿ ವೃತ್ತಾಚರಣೆ ಈ ಸರ್ತಿ 25 ವರ್ಷ ಕಡತಿನ ಲೆಕ್ಕೋಡು ಬೊಳ್ಳಿ ಪರ್ಬದ ಆಚರಣೆ ಸೆಪ್ಟೆಂಬರ್ 24, 25 ಬೊಕ್ಕ 20 ಆಜೆಕ ನಡಪರೆಂಡು. ಬೊಳ್ಳಿ ಪರ್ಬದ ಲೆಕ್ಕೋಡು ಬೇತೆ ಬೇತೆ ತಾಲೂಕ್ಲೆಡು ಸಮಿತಿ ಕಟ್ಟದಿದ್ದು ಕುಡ್ಲಾ ತಾಲೂಕು ಸಮಿತಿದ ನೆಲೆಟ್ಟು ಶರವು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನಡು ಪುದೆಕಾಣಿಕೆ ಕೇಂದ್ರ ಮಲ್ತದಿತ್ತದು. ಐತಾರ ಶರವುಡ್ದು ಮಾಣಿಲಗು ಪುದೆಕಾಣಿಕೆ ಮೆರವಣಿಗೆ ಅಟ್ಟಣೆ ಮಲ್ತದಿತ್ತು. ಶರವು ಕ್ಷೇತ್ರಡು ಸಮಿತಿದ ಪದಾಧಿಕಾರಿಗಳು ಬಿನ್ನೇರು ಸಮಿತಿ ಸದಸ್ಯರು ಸೇರಿದ ಪ್ರಾರ್ಥನೆ ಮಲ್ತದು ಪುದೆಕಾಣಿಕೆ ಮೆರವಣಿಗೆ ಪಿದಾಡಿಂಡು. ಕುಡ್ಲಾ ಮಹಾನಗರ ಪಾಲಿಕೆದ ಒತ್ತು ಮೇಯರ್ ಪೂರ್ಣಿಮಾ, ಶಾರದಾ ವಿದ್ಯಾಲಯ ಸಮೂಹ ಸಂಸ್ಥೆಲಿನ ಗುರುಕಾರ್ಯರು ಡಾಕ್ಟರ್ ಎಂ ಬಿ ಪುರಾಣಿಕ್, ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಮೂಡಬಿದ್ರೆ, ದುಂಬುದ ವಿಧಾನ ಪರಿಷತ್ ಸದಸ್ಯರು ಮೋನಪ್ಪ ಭಂಡಾರಿ, ಪಾಲಿಕೆದ ಸದಸ್ಯರು ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ, ಪಾಲಿಕೆ ಸದಸ್ಯರಾಯನ ಸುಧೀರ್ ಶೆಟ್ಟಿ ಕಣ್ಣೂರು, ಶಕಿಲಾ ಕಾವಾ, ಮಲ್ಲಿಕಾ ಕಲಾವೃಂದ ಕೇಂದ್ರದ ಸುಧಾಕರ್ ರಾವ್ ಪೇಜಾವರ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಈ ಪೊರ್ತೊಡಿತ್ತರು. ಕೇಂದ್ರ ಕೃಷಿ ಸಹಾಯಕ ಮಂತ್ರಿ ಶೋಭಾ ಕರಂದ್ಲಾಜೆ ಅಮರನಾಥ ಯಾತ್ರೆ ಮಲ್ತದಿತ್ತದು ನರೇಂದ್ರ ಮೋದಿ ಪಿರ ಪ್ರಧಾನಿ ಪಟ್ಟುಗೆರಡೊಂದು ವಿಶೇಷ ಪೂಜೆ ಸಂದಾದರು. ಈ ಬಗ್ಗೆ ಟ್ವಿಟರ್ ವಿಡಿಯೋ ಪಾಡ್ದು ಮಾಹಿತಿ ಪಟ್ಟೊಂದರು. ಅಮರನಾಥ ದರ್ಶನ ಪಡೆದು ಮನಸ್ಸಿಗೆ ಸಮಾಧಾನ ಆತನು ದೇಶದ ಜನಕ್ಲಿನ ಯೋಗಕ್ಷೇಮ ಬೊಕ್ಕ ನರೇಂದ್ರ ಮೋದಿ ಬರ್ಪುನ ಲೋಕಸಭಾ ಓಟುಡು ಗೆಂದು ಪಿರ ಪ್ರಧಾನಮಂತ್ರಿ ಆವಡೊಂದು ಪ್ರಾರ್ಥನೆ ಮಲ್ತದೆ ಎಂದು ಟ್ವೀಟ್ ಸಂದೇಶ ಕೊಡ್ತೇರು. ಅಮರನಾಥೊಡುಪ್ಪುನ ಪವಿತ್ರ ಶಿವಲಿಂಗದ ದರ್ಶನ ಆಡು ಯಾತ್ರೆಗೂ ಸಾಯ ಆಯ್ನ ಅಮರನಾಥ ದೇವಸ್ಥಾನ ಮಂಡಳಿದ ಮಾತಾ ಬೇಲದಕ್ಲೆಗ್ ಬೊಕ್ಕ ಭದ್ರತಾ ಕೂಟಗೂ ತಾನು ಹೃದಯ ದೆಂಜಿದಿ ಸೊಲ್ಮೆ ತೆರಿಪಾದೆ ಎಂದು ಆರ್ಪಂತೆರು. ಮಾತೆರೆಲ್ನ ಎಡ್ಡೆ ಯಾತ್ರೆಗೂ ಇಡೆಮಲ್ತ ಕುರ್ನ ಮನು ಸಿನ್ಹೆರೆಗೂ ವಂದನೆಲು ಪಂಡದು ಮಂತ್ರಿ ಶೋಭಾ ಕರಂದ್ಲಾಜೆ ಸೊಲ್ಮೆ ಸಂದಾದರು. हर हर महादेव। मैं शोभा करंदलाजे हूँ, केंद्र सरकार में कृषि मंत्री हूँ। आज मुझे अमरनाथ दर्शन करने का एक बहुत बड़ा अवसर मिला। हमारे इधर बहुत अच्छा तरीके से चल रहे हैं। शेन बोर्ड, हमारे इंडियन आर्मी, सीआरपीएफ, होम गार्ड्स, आईटीबीपी सब मिलके लोगों का, यात्रियों का सेवा कर रहे हैं एंड सबको मदद कर रहे हैं। उसको मेडिसिन दे रहे हैं, चाय दे रहे हैं, पानी दे रहे हैं, साथ में लेके जा रहे हैं। ऐसे सारे
तो मदद यात्रियों को इधर मिल रहे हैं, बहुत अच्छा लगा। मैं श्राइन बोर्ड का चेयरमैन मनोज सिन्हा जी को, हर ऑफिशियल्स को, हर हमारे रक्षा करने वाले सब फौजियों और सीआरपीएफ वाले सबको मैं धन्यवाद देती हूँ, क्योंकि कौन कौन किस किस को मैंने मिला, सब खुश है क्योंकि हमको रक्षा मिल रहा है, ऐसे ही मदद भी मिल रहा है, ऐसे सब यात्रियों ने बता रहे हैं। वो साउथ इंडिया से हो, नॉर्थ इंडिया से हो, नॉर्थ ईस्ट से हो, सब स्टेट वाले से मैंने मिला, वो तो बातचीत किया, वो बता रहे हैं बहुत अच्छा चल रहा है, ऐसे मुझे बहुत अच्छा लगा। एंड अभी मैंने प्रार्थना की, मोदी जी का सरकार चल रहा है, अभी 24 में इलेक्शन है, मोदी जी फिर से वापस आना, देश को रक्षा करना एंड हम देश को भला करना, ऐसे प्रार्थना करने के लिए मैं आई हूँ, इसलिए बहुत अच्छा लगा। एंड सबको धन्यवाद, सबको धन्यवाद, थैंक यू, हर हर महादेव। ಸುರತ್ಕಲ್ ಮುಖದ ಶ್ರೀನಿವಾಸ ಆಸ್ಪತ್ರೆಡು ಸೂತಾಗದು ಪೆಟ್ಟಾಯನಕ್ಕೆ ಮರ್ದಕೊರ್ಪನ ಘಟಕ ಶನಿವಾರ ಕಾರ್ಯ ಶುರು ಮಾಡ್ತಿದ್ದಳು. ಉದಿಪನಾಲೇಶ್ವರ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಜೊತೆ ಕುಲಾಧಿಪತಿ ಡಾಕ್ಟರ್ ಶ್ರೀನಿವಾಸರಾವ್ ಸುರುತಪಾತ್ರ ಪಂಡದು ಈ ಘಟಕಡು ಸೂತಾಗದು ಮಾತಾರೀತದ ಪೆಟ್ಟಾಯನಕ್ಲೆಗ್ಲ ಮರ್ದಕೊರ್ಪಣದು ಪಂಡಿರು. ಎಂಆರ್ಪಿಎಲ್ ಸಂಸ್ಥೆದ ವ್ಯವಸ್ಥಾಪಕ ನಿರ್ದೇಶಕರು ಸಂಜಯ್ ವರ್ಮಾ ಮಲ್ಲಬಿನ್ನೆರಾದಿತದು ಘಟಕನು ಉದಿಪನ ಮಲ್ತೆರು. ಸಂಜಯ್ ವರ್ಮಾ ಪಾತೆರ್ದು ಮಾಮಲ್ಲ ಕೈಗಾರಿಕಾ ಘಟಕಲು ಹೆಚ್ಚು ಒಪ್ಪುನ ಪ್ರದೇಶಡು ಸೂತಾಗದು ಪೆಟ್ಟಾಯನಕ್ಕೆ ಮರ್ದುಕೊರ್ಪನ ಘಟಕ ಸ್ಥಾಪನೆ ಮಲ್ತಿನ ಶ್ರೀನಿವಾಸ ಆಸ್ಪತ್ರೆಗೆ ಮೆಚ್ಚುಗೆ ತೆರಿಪಾಯರು. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಬೊಕ್ಕ ಎ ಶ್ಯಾಮರಾವ್ ಪ್ರತಿಷ್ಠಾನದ ಗುರ್ಕಾರರು ಡಾಕ್ಟರ್ ರಾಘವೇಂದ್ರ ರಾವ್ ಗುರ್ಕಾರ್ ಮೇದ ಪಾತೆರ ಪಂಡರು. ರಿಜಿಸ್ಟ್ರಾರ್ ಡಾಕ್ಟರ್ ಅನಿಲ್ ಕುಮಾರ್, ಶ್ರೀನಿವಾಸ ಆಸ್ಪತ್ರೆದ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಡೇವಿಡ್ ಡಿಎಂ ರೊಜಾರಿಯೋ, ಸಿಮ್ಸ್ ಬೊಕ್ಕ ಆರ್ಸಿ ಆಸ್ಪತ್ರೆದ ಡೀನ್ ಡಾಕ್ಟರ್ ಉದಯ್ ಕುಮಾರ್ ರಾವ್, ಮೆಡಿಸಿನ್ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಅನಿತಾ ಸಿಕ್ವೇರಾ, ಶ್ರೀನಿವಾಸ ಆಸ್ಪತ್ರೆದ ವ್ಯವಸ್ಥಾಪಕರು ಫ್ರೀಡಾ ಡಿಸೋಜಾ ಪಾಲ್ಗೊಂಡಿರು. eager to come because this is one of the big hospitals which is in the vicinity of MRPL, and it has grown as Dr. Srinivasa was telling about. It's grown, and I think it's a true significant change which I have seen in Surathkal, which was a sleepy town when I was commuting from Bangalore to MRPL in '94, when MRPL was at a side grade level. A small hutment was there where construction work is going on. There we used to get a vegetable shops, a vegetable twice a week or something like that. Then MRPL came, the place changed. And this is another big hospital, college which has come up, which has become another milestone in the Surathkal. Everyone was very happy to be associated with the MRPL as either as shareholders or as contractors, as in some way or other. Local people also have cooperated later on when they found that this is not a hazard to have the company here, but it is an asset and it is something which is developing the state. In fact, I think at the time when the protest was going on,
my son Srinivas Rao was the chamber president, and he has supported this establishment of the company. ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಯುಗ ಪುರುಷ ಲಯನ್ಸ್ ಅಂಡ್ ಲಿಯೋ ಕ್ಲಬ್ ಕಿನ್ನಿಗೋಳಿ ಬೊಕ್ಕ ಸಾರ್ವಜನಿಕ ಬಾಲಗಣೇಶೋತ್ಸವ ಸಮಿತಿ ರಾಜರತ್ನಪುರತ ನಿಲಿಟ್ ಕುಡ್ಲದ ಪ್ರಸಾದ ನೇತ್ರಾಲಯ ಕುಡ್ಲ ಮೊಕ್ಲಿರ್ದು ಧರ್ಮದ ಕಣ್ಣು ಪರೀಕ್ಷೆದ ಶಿಬಿರ ಬೊಕ್ಕ ಧರ್ಮದ ಕನ್ನಡಕ ಪಟ್ಟಣ ಕಾರ್ಯಕ್ರಮ ಐತಾರ ಕಿನ್ನಿಗೋಳಿದ ಯುಗ ಪುರುಷ ಸಭಾಭವನೋಡು ನಡೆತಂಡು ಲಯನ್ಸ್ ಕ್ಲಬ್ ಕಿನ್ನಿಗೋಳಿದ ಗುರ್ಕಾರ್ದಿ ಹಿಲ್ಡಾ ಡಿಸೋಜಾ ಧರ್ಮದ ಕಣ್ಣು ಪರೀಕ್ಷೆದ ಶಿಬಿರ ಬೊಕ್ಕ ಕನ್ನಡಕ ಕೊರ್ಪನ ಕಾರ್ಯಕ್ರಮ ಉದೀಪನ ಮಲ್ತಿರು ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆದ ಯೋಜನಾ ನಿರ್ದೇಶಕರು ಕಿರಣ್ ಉರ್ವಾ ಗುರ್ಕಾರ್ಮೆ ವಹಿಸಿದ್ದರು ಯುಗ ಪುರುಷದ ಬೋನಾಭಿರಾಮ ಉಡುಪ ಕಿನ್ನಿಗೋಳಿ ಸಾರ್ವಜನಿಕ ಬಾಲಗಣೇಶೋತ್ಸವ ಸಮಿತಿದ ಸಂದೀಪ್ ಪೂಜಾರಿ ಪ್ರಸಾದ್ ನೇತ್ರಾಲಯದ ವೈದ್ಯಾಧಿಕಾರಿಗಳು ಪಾಲ್ಗೊಂಡಿರು. ಈಗ ನಮಗೆ 40 ವರ್ಷದ ನಂತರ ಬಹಳ ಅತ್ಯಗತ್ಯವಾಗಿ ಕಾಣ್ತಾ ಇದೆ. ನಾನು ಕೂಡ ಓದುವಾಗ ನಮಗೆ ಕೆಲವು ಅಕ್ಷರ ಕಾಣುವುದಿಲ್ಲ ಅನ್ನುವ ಭಾವನೆ ಬರ್ತದೆ. ಸೊ ಈ ಒಂದು ಶಿಬಿರವನ್ನು ಇಲ್ಲಿ ಎಲ್ಲ ಸಂಘಗಳ ಆಶ್ರಯದಲ್ಲಿ ನಾವು ನೆರವೇರಿಸಿದ್ದೇವೆ. ಇದರ ಪ್ರಯೋಜನವನ್ನು ನೀವೆಲ್ಲರೂ ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಜನರಿಗೆ ಉಪಯೋಗವಾಗುತ್ತೆ. ನಮಗೆ ಒಳ್ಳೆಯ ಕಾರ್ಯಕ್ರಮ ಮಾಡುವಂಥ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಇಂಥ ಕಾರ್ಯಕ್ರಮ ನಿರಂತರವಾಗಿ ಜರುಗುವ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಜೊತೆಗೆ ನೀವೆಲ್ಲ ಇಲ್ಲಿ ಬಂದಿದ್ದೀರ, ಮನುಷ್ಯರಿಗೆ ಅವರ ಆರೋಗ್ಯ, ಹಣ್ಣು ಇವೆಲ್ಲವೂ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿದ್ದರೆ ಮಾತ್ರ ಆರೋಗ್ಯವಂತ ಜೀವನ ಮಾಡಲಿಕ್ಕೆ ಸಾಧ್ಯವಿದೆ. ನಮಗೆ ದೃಷ್ಟಿ ನಿಜವಾಗಿಯೂ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿದ್ದರೆ ಮಾತ್ರ ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಸಾಮಾಜಿಕ ಧಾರ್ಮಿಕ ಕಾರ್ಯಲಡಿ ಇತ್ತೊಂದು ಪುದರ್ಪೋಯಿನ ಕುತ್ತಾರು ಗುತ್ತು ಚಂದ್ರಹಾಸ ಅಡ್ಯಂತಾಯರ್ನ 75ನೇ ವರ್ಷದ ಜನ್ಮ ದಿನಾಚರಣೆ ತಲೆಕೊಡು ಶನಿವಾರ ಕುಡ್ಲದ ಅಡ್ಯಾರ್ ಗಾರ್ಡನ್ ಚಂದ್ರಾಮೃತ ಕಾರ್ಯಕ್ರಮ ಅಟ್ಟಣೆ ಆದಿತ್ತಲು ಅಭಿನಂದನಾ ಸಮಿತಿ ಗುರ್ಕಾರ್ಯರು ಪ್ರಸಾದ್ ರೈ ಕಲ್ಲಿಮಾರಿ ಎದುಕೊಂಡಿರು. ಕರ್ನಾಟಕ ರಾಜ್ಯ ವಿಧಾನಸಭೆ ಸಭಾ ಗುರ್ಕಾರ್ಯರು ಯುಟಿ ಖಾದರ್ ಮಲ್ಲ ಬಿನ್ನೆರಾದಿತ್ತದು ಶ್ರೀದೇವಿ ಬರವು ಸಂಸ್ಥೆನ ಗುರ್ಕಾರ್ಯರು ಡಾಕ್ಟರ್ ಎ ಸದಾನಂದ ಶೆಟ್ಟಿ ಗುರ್ಕಾರ್ಮಿಡು ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲು ಲೇಸನು ಉದಿಪನ ಮಲ್ತದು ಆಶೀರ್ವಚನ ಕೊರಿಯರು. ಯುಟಿ ಖಾದರ್ ಪಾತಿರ್ದು ಚಂದ್ರಾಮೃತ ಕಾರ್ಯಕ್ರಮ ಬಜಿ ಪುಟ್ಟುನ ದಿನದ ಆಚರಣೆ ಅತ್ತು ಜವಣ ಜವಂದಿ ಅಲ್ಮುಗು ಆದರ್ಶ ವ್ಯಕ್ತಿ ಒರಿಯನು ಪೊಲಬು ಮಲ್ತು ಕುರ್ದು ವ್ಯಕ್ತಿತ್ವ ಕಟ್ಟುನೆರೆ ಉಮೇದು ಕೊರ್ಪನ ಕಾರ್ಯಕ್ರಮ ಅಂತ ಪಂಡೇರು. ಪ್ರಾಮಾಣಿಕತೆಯಿಂದ ನಿಷ್ಠೆಬದ್ಧತವಾಗಿ ಬಹುಶಃ ನಾವು ಒಂದು ಕೆಲಸಕ್ಕೆ ಸೇರಿದರೆ ಆ ಕೆಲಸ ಇರಲಿ ಸಣ್ಣದಿರಲಿ ದೊಡ್ಡದಿರಲಿ ಅಲ್ಲಿ ನಾವು ಪ್ರಾಮಾಣಿಕ ಮತ್ತು ನಿಷ್ಠೆ ಬದ್ಧತೆಯಿಂದ ಸೇರಿದರೆ ನಮಗೆ ನಾವು ಕೂಡ ಯಶಸ್ವಿ ಆಗ್ತೇವೆ, ಎಲ್ಲರೂ ಕೂಡ ಸಂತೋಷರಾಗ್ತಾರೆ, ನಮ್ಮ ಮೇಲೆ ಎಲ್ಲರೂ ಕೂಡ ಗೌರವ ಇಡ್ತಾರೆ. ನಮ್ಮ 75 ವರ್ಷದ ಕಾರ್ಯಕ್ರಮಕ್ಕೆ ನನ್ನ ಮಾಲೀಕರಾದಂಥ ಹೇಗೆ ಸದಾನಂದ ಶೆಟ್ಟಿ ಬಂದಿದ್ರೆ ಅದೇ ರೀತಿ ಮಾಲೀಕರು ಭಾಗವಹಿಸ್ತಾರೆಂಬ ಸಂದೇಶ ಮತ್ತು ಮಾದರಿ ಅದು ಛಂದಸ್ ಅಡ್ಯಂತ ಇವತ್ತು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ತುಳುನಾಡಿನ ದೊಡ್ಡ ಮಟ್ಟ ವಿಶೇಷಣ ಅಂತ ಹೇಳಿದರೆ ತುಳುನಾಡಿನ ಭಾಷೆ, ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರಗಳೆಲ್ಲವೂ ಕೂಡ ಬಹುಶಃ ಲಿಪಿ ಇಲ್ಲದೆ ಬಾಯಿ ಮಾತಿನಿಂದ ಮತ್ತು ಇಂಥ ಕಾರ್ಯಕ್ರಮ ಹಮ್ಮಿಕೊಂಡು ಸಾವಿರಾರು ವರ್ಷ ಕೂಡ ಅದು ಬಲಿಷ್ಠವಾಗಿದ್ದರೆ ಅದು ಕರಾವಳಿ ಮತ್ತು ತುಳುನಾಡಿನ ಮಣ್ಣಿನ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಡ್ಯಂತಾಯರ ಯೌವನ ಇವತ್ತಿಗೂ ಅದನ್ನು ನೋಡಿದಾಗ ಅವರ ಜೀವನದ ಶೈಲಿಯನ್ನು ಕಂಡಾಗ ಒಬ್ಬ ಯುವಕ ನಾಚುವ ರೀತಿಯಲ್ಲಿರ್ತಕ್ಕಂಥವರ ಜೀವನ. ತಾನು ಹುಟ್ಟಿದ ಮೇಲೆ ತನ್ನ ಸಮಾಜದ ಕರ್ತವ್ಯವನ್ನು ಎಲ್ಲ ಮುಖದಲ್ಲಿ ಮಾಡ್ತಕ್ಕಂಥವ ಸಾಧಕನಾಗ್ತಾನೆ. ನನಗೆ ಅನ್ನಿಸ್ತದೆ ಚಂದ್ರಹಾಸ ಅಡ್ಯಂತಾಯರು ಅಂತಹ ಸಾಧನ ಕೀರ್ತಿಯನ್ನು ಮೆರೆದವರು, ಉದ್ಯೋಗಿಯಾಗಿ ಇವತ್ತು ಉದ್ಯಮಿಯಾಗಿ ಬೆಳೆದವರು ಅಡ್ಯಂತಾಯರು. ಅವರ ಕಷ್ಟದ ಜೀವನದಲ್ಲಿ ಅವರೇ ಹುಡುಕಿಕೊಂಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಬೆಳೆದವರು. ಹಾಗಾಗಿ ಒಬ್ಬ ಸಾಧಕನಾಗಿ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಸಮಾಜದಲ್ಲಿ ಕಷ್ಟ ಇದ್ದವರನ್ನು ಕರೆದು ಅವರಿಗೆ ಗೌರವ ಕೊಡ್ತಕ್ಕಂತಹ, ಅವರಿಗೆ ಸಹಕಾರವನ್ನು ಮಾಡತಕ್ಕಂತಹ, ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಇವತ್ತು ನಿಜವಾಗಿರ್ತಕ್ಕಂಥ ಹೃದಯ ಶ್ರೀಮಂತಿಕೆ ಈ ಸಮಿತಿಯ ಮುಖಾಂತರ ಅಡ್ಯಂತಾಯರ ನಿಜವಾಗಿರ್ತಕ್ಕಂಥ ಪರಿಚಯ ಆಗಿದೆ. ಯಕ್ಷಗಾನ ಕಲಾವಿದರು ಬೊಕ್ಕ ಸಂಘಟಕರು ಕದ್ರ ನವನೀತ ಶೆಟ್ಟಿ ಚಂದ್ರಹಾಸ ಅಡ್ಯಂತಾಯರ್ನ ಬಗೆಟ್ ಮೆಚ್ಚುಗೆದ ಪಾತೆರ ಪಂಡೇರು. ಯುಟಿ ಖಾದರ್ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಇತ್ತದು ಬಿನ್ನೆರ್ನ ಒಟ್ಟು ಸೇರಿಗೆಡು ಚಂದ್ರಹಾಸ ಅಡ್ಯಂತಾಯರಿಗೆ ಬೊಕ್ಕ ಅರೆನ ಬುಡಿದಿ ಗೀತಾ ಮೊಕ್ಲಿಗು ತಮ್ಮನದ ಮರ್ಯಾದೆ ಮಲ್ತೆರು. 75ನೇ ವರ್ಷದ ಚಂದ್ರಾಮೃತ ಕಾರ್ಯಕ್ರಮದ ಮರ್ಯಾದೆ ಪಡೆದು ಅಡ್ಯಂತಾಯರು ಪಾತಿರ್ದು ಸದಾನಂದ ಶೆಟ್ಟಿ ಬೊಕ್ಕ ನಿಟ್ಟೆ ವಿನಯ್ ಹೆಗ್ಡೆ ತನಕ ರಡ್ಡು ಕಣ್ಣು ಇತ್ತಿನಂಚ ಉಲ್ಲೆರು. ಅಕ್ಲಿಡ್ದೆ ತಾನು ಈ ಮಟ್ಟಗೂ ಬೈದೆ ನನಲಾತು ಸಮಾಜ ಸೇವೆ ಮಲ್ಪೆರೆ ಮಾತಿರ್ನಲ ಆಶೀರ್ವಾದ ಬೋಡು ಎಂದು ಪಂಡಿರು. ಯಾನ್ ಈ ಲೆವೆಲ್ಗೆ ಬರೋಡಂದ ಎನ್ನ ಕೈಟ್ ಬಾತು ದೆರ್ತದು ಬೇರೆ ಬೋಟದು ಎರಡು ಸಾಂಕನಾರು 30 ವರ್ಷಡು ಕ್ವಾಲಿಟಿ ಸಂಸ್ಥೆದ ಸದಾನಂದ ಶೆಟ್ಟಿ ಯಾನ್ ಈಜಿಂದ ಓಲಾ ಇತ್ತದು
ನಿಜವಾದಲ್ಲ ಯಾನ್ ಸದನ ಶೆಟ್ಟಿ ನಾವು ಯಾನ್ ಎಂತನ ವೈಟ್ ಹೋಲ್ ಏತ್ ಬೆಂದನ್ನಲ್ಲ ಮುಲ್ತ ಎಕ್ಸ್ಪೀರಿಯನ್ಸ್ ಈತ ಮಿತ್ರೇರಿ ಎನ್ನ ಕೈತಾಲ ನಿಕ್ಕಲು ಉಂತುದಾರ್ನಂಡ ಎನ್ನ ಯಾನ್ ಬೇದ್ದಾಲ ಮಲ್ತಿಜಿ ಯಾನ್ ಸಂಪಾದನೆ ಮಲ್ತೀನಿ ಬಂಡ ಎನ್ನ ಮಿತ್ರೇರಿ ಇನ್ನು ಸೇರಿದ ನಿಕ್ಕಲು ಮಾತ್ರ ಎನ್ನ ಮಿತ್ರೇರಿ ಇಂದುವೇ ಸಂಪಾದನೆಯನ್ನ ಕೇಂದ್ರ ಸರ್ಕಾರದ ಹಿರಿಯ ಕೈಗಾರಿಕಾ ರಾಷ್ಟ್ರೀಯ ಸಮಿತಿ ಗುರ್ಕಾರ್ಯರು ಉದಯಚಂದ್ರ ಡಿ ಸುವರ್ಣ, ಸಂಗೀತ ನಿರ್ದೇಶಕರು ಗುರು ಕಿರಣ್ ಮಲ್ಲಬಿನ್ನೆರಾದು ಪಾಲ್ದೆತ್ತೊಂಡಿರು. ಅಭಿನಂದನಾ ಸಮಿತಿದ ಮರ್ಯಾದಿ ಗುರ್ಕಾರ್ಯರು ಕೆಟಿ ಸುವರ್ಣ, ಪ್ರಧಾನ ಕಾರ್ಯಂತರು ರವೀಂದ್ರ ರೈ ಕಲ್ಲಿಮಾರ್ ಬೊಕ್ಕ ಮಾತಾ ಸದಸ್ಯರು ಒಟ್ಟಿಗೆತ್ತರು. ನವೀನ್ ಶೆಟ್ಟಿ ಎಡ್ಮೆಮಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಚಂದ್ರಾಮೃತ ಕಾರ್ಯಕ್ರಮದ ಲೆಕ್ಕುಡು ನಾಟಕಲ್ ತಿಬ್ಲೆ ಪದವು ಪರಂಡೆಡು ಕಟ್ಟದಿನಂಚಿನ ಬಸ್ ಸ್ಟ್ಯಾಂಡ್ ಆನ್ಲೈನ್ ಉದಿಪನ ಬಡವರಿಗೂ ಪಣವು ಸಾಯ ಬಡವು ಕಲ್ಪರೆ ಪಣವು ಸಾಯ ಲ್ಯಾಪ್ಟಾಪ್ ಕೊರ್ಪುನ ಮೂವೇರು ಸಾಧಕಿಯರಿಗೂ ಮರ್ಯಾದೆ ಅರ್ಪಣೆ ಬೊಕ್ಕ ಅಡ್ಯಂತಯರ್ನ ಬದುಕದ ಪಜ್ಜೆ ಸಾಕ್ಷಾತ್ ಚಿತ್ರ ಪ್ರದರ್ಶನ ನಡೆತಂಡು. ಯಕ್ಷಲಹರಿ ಕಿನ್ನಿಗೊಳಿದ 33ನೇ ವರ್ಷದ ಸಂಭ್ರಮ ಚರಿತಂ ಮಹಾತಾಣ ಕರ್ನಾಟಕ ಬ್ಯಾಂಕ್ ತಾಳಮದ್ದಳಿ ಸಪ್ತಾಹ ಕಿನ್ನಿಗೊಳಿದ ಯುಗಪುರುಷ ಸಭಾಭವನೋಡು ನಡೆತೊಂದಿದ್ದು ಗುರುವಾರ ಆಜನೇ ದಿನ ಶನಿವಾರ ಕೌಶಿಕ ಚರಿತ್ರೆ ಪ್ರಸಂಗದ ಕೂಟ ಅಟ್ಟಣೆ ಆದಿತ್ತಂಡು. ಯಕ್ಷಲಹರಿ ಗುರ್ಕಾರ್ಯರು ರಘುನಾಥ ಕಾಮತ್ ಕೆಂಚನಕೆರೆ ಎತ್ಕೊಂಡಿರು. ತುಳು ಕನ್ನಡ ಸಾಹಿತಿ ಕಲಾವಿದರು ನಾರಾಯಣ ಪಿ ಶೆಟ್ಟಿಯರನ್ನ ಬಗೆಟ್ಟು ದುಂಬುದ ಪ್ರಿನ್ಸಿಪಾಲರು ಯಶವಂತ ಎಂ ಸಾಲ್ಯಾನ್ ನೆಂಪುದ ಭಾಷಣ ಮಲ್ತದು ಸಾಹಿತ್ಯ ಯಕ್ಷಗಾನ ಹರಿಕತೆ ಮಾತೆಟ್ಲ ಪುದರ್ಪಡಿ ನಾರಿ ಎನ್ ಪಿ ಶೆಟ್ಟಿ 1947 ಕಾಪುದ ಪಾದೂರುಡು ಪುಟ್ಟದು ಬೊಂಬೈಡ್ ಪ್ರಾಧ್ಯಾಪಕರಾದ ಕೆಲಸ ಮಲ್ತದು ಊರುಗ ಬತ್ತದು ವಿಜಯ ಬ್ಯಾಂಕ್ದ ಅಧಿಕಾರಿಯಾದ್ಲ ಸೇವೆ ಸಂದಾದಿರಂದು ಪಂಡಿರು. ಕನ್ನಡ ಸಾಹಿತ್ಯ ಪರಿಷತ್ದ ದುಂಬುದ ರಾಜ್ಯ ಗುರುಕಾರ್ಯರು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಪಾತೆರ್ದು ಇತ್ತ ಇಂಗ್ಲಿಷ್ ಮೀಡಿಯಂ ಓದು ನೀಡಿದ ಅವರ ಧಾರ್ಮಿಕ ಮನಸ್ಸುಲು ಕಮ್ಮಿ ಆವೊಂದುಂಡು ಧಾರ್ಮಿಕ ಗೇನ ಮೂಡಾದು ಸರಿಯಾಯಿನ ತಿಳುವಳಿಕೆ ಕೊರ್ಪುನವು ಯಕ್ಷಗಾನ ಅಂತ ಪಂಡಿರು. ಹಿರಿಯ ಕಲಾವಿದರು ಶೇಖರ್ ಶೆಟ್ಟಿ ಎರ್ಮಾಳ್ರೆಗೂ ಬಿನ್ನೆರು ಒಟ್ಟು ಸೇರಿದು ತಮ್ಮನದ ಮರ್ಯಾದೆ ಮಲ್ತೆರು. ಬೆದ್ರದ ಉದ್ಯಮಿ ಯಕ್ಷಲಹರಿದ ಮರ್ಯಾದೆ ಗುರ್ಕಾರ್ಯರು ಶ್ರೀಪತಿ ಭಟ್ ಗುರ್ಕಾರ್ಮೆದ ಪಾತೆರ ಪಂಡಿದು ಯಕ್ಷಲಹರಿದ ಈ ವೇದಿಕೆ ಸರಸ್ವತಿ ಆಲಯ ಬನ್ನಂಜಿರ್ನ ವಾಚನ ಭದ್ರಗಿರಿಯರ್ನ ಹರಿಕತೆ ಏತೋ ಭೂಕುಲು ಬುಡುಗಡೆ ಬರೋ ಕಲ್ಪನಕ್ಲೆಗ್ ಉಮೇದು ಇಂಚ ಮುಲ್ಪ ಮಾತಲ ಯಕ್ಷಲಹರಿ ಯುಗ ಪುರುಷಡ ನಡೆತದನಂದ ಪಂಡಿರು. ಸಾಗರಿಕಾ ಪಕ್ಷಿಕೆರೆ ಕಿನಿಗೊಳಿದ ಧನಂಜಯ ಶೆಟ್ಟಿಗಾರ್ ದೈಜಿ ವರ್ಲ್ಡ್ದ ಹೇಮಾಚಾರ್ಯ ಲೇಸಡ್ ನೆಂಪು ಮಲ್ತೊನ್ನ ಎನ್ ಪಿ ಶೆಟ್ಟಿನ ಬೊಡಿದಿ ಭವಾನಿ ಶೆಟ್ಟಿ ಯುಗಪುರುಷದ ಕೊಡೆತ್ತೂರು ಭುವನಾಭಿರಾಮ ಉಡುಪ ಯಕ್ಷಲಹರಿ ಕಾರ್ಯಂತೆರು ವಸಂತ ದೇವಾಡಿಗ ಸಭಾ ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡಿರು. ಕೌಶಿಕ ಚರಿತ್ರೆ ತಾಳಮದ್ದಳೆ ಕೂಟ ಅಟ್ಟಣೆ ಆದಿತ್ತನು. ಯಕ್ಷಲಹರಿ ಅವರು ಪ್ರಾರಂಭ ಮಾಡಿ 33 ವರ್ಷದಿಂದ ಒಳ್ಳೆ ಸಾಧನೆ ಮಾಡಿ ತೋರಿಸಿದ್ದಾರೆ. ಹಾಗೆ ಸಂಸ್ಥೆಯನ್ನು ಕಟ್ಟುವಾಗ ಭಾಳ ಸುಲಭ, ಅದು ನಡೆಸಿಕೊಂಡು ಹೋಗುವುದಷ್ಟು ಸುಲಭ ಅಲ್ಲ ಆದರೂ ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತೇಳಿದರೆ ರಘುನಾಥ ಕಾಮದರವರು ಈ ಬಾರಿ ಅಧ್ಯಕ್ಷರಾಗಿ ಎಲ್ಲರೂ ನಡೆದುಕೊಂಡು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಧಾರ್ಮಿಕ ಭಾವನೆಗಳು ಇವತ್ತು ಕಮ್ಮಿ ಆಗ್ತಾ ಹೋಗ್ತದೆ. ಯಾಕೆಂತ ಹೇಳಿದರೆ ಇಂಗ್ಲೀಷ್ ಮಾಧ್ಯಮ ಶಾಲೆ ಓದುವುದು ಕಲಿಯುವುದು ಪರರಾಷ್ಟ್ರದಲ್ಲಿ ಕೆಲಸಕ್ಕೆ ಹೋಗುವುದು ತಂದೆ ತಾಯಿಗಳ ಅನಾಥರು ಕೋಟ್ಯಾಧೀಶರಾದರೂ ಕೂಡ ಅವರು ವೃದ್ಧಾಶ್ರಮದಲ್ಲಿರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕೆಂತ ಹೇಳಿದರೆ ಮಕ್ಕಳಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂಥ ಕಾರ್ಯ ಆಗ್ತಾ ಇಲ್ಲ. ಯಾಕೆಂದರೆ ಶಾಲೆಗೆ ಹೋಗುವಾಗಲೂ ದೇವಸ್ಥಾನ ಎದುರಿನಲ್ಲಿ ಹೋದರೂ ಕೂಡ ಕೈ ಮುಗಿಯುವುದಿಲ್ಲ ಮಕ್ಕಳು. ಇಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ನಮಗೆ ಧಾರ್ಮಿಕ ಪ್ರಜ್ಞೆ ಮೂಡಿಸುವಂಥದ್ದು ಯಕ್ಷಗಾನ. 33 ವರ್ಷದ ಹಿಂದೆ ಪ್ರಾರಂಭಿಸಿದಂಥ ಈ ಶ್ರೀನಿವಾಸ ಭಟ್ರ ಅವರ ಆಗಿನ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೇ ಮಂದಿ ಬೆರಳೆಣಿಕೆಯ ಮಂದಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ನಂತರ ಇದಕ್ಕೊಂದು ಒಳ್ಳೆಯ ಉತ್ತಮವಾದಂಥ ಒಂದು ಚೌಕಟ್ಟನ್ನು ಮಾಡಿಕೊಂಡು ಒಂದು ಮುಖ್ಯವಾಗಿ ಸಮಯದ ಪ್ರಜ್ಞೆ, ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ನಿಮಿಷ ಕೂಡ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಕ್ಲಪ್ತ ಸಮಯಕ್ಕೆ ಪ್ರಾರಂಭಿಸಿ ಕ್ಲಪ್ತ ಸಮಯಕ್ಕೆ ಮುಗಿಸುವಂಥ ಒಂದು ಕಾರ್ಯಕ್ರಮವಾಗಿ ಇಡೀ ನಮ್ಮ ಜಿಲ್ಲೆಯಲ್ಲೇ ಒಂದು ಹೆಸರು ಪಡೆದಂಥ ಒಂದು ಸಂಸ್ಥೆ ಅಂತ ಇದ್ದರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಯಕ್ಷಲಹರಿಯ ಸಂಸ್ಥೆ. ಇದನ್ನು ನಾವೆಲ್ಲ ಮೆಚ್ಚಲೇಬೇಕು. ಮೂಜಿ ವಿಶ್ವ ಬಿಲ್ಲವ ಮಹಿಳಾ ಸಂಘ ಕುದ್ರೋಳಿ ಕುಡ್ಲದ 3ನೇ ವರ್ಷದ ಸಂಭ್ರಮ 2020 ಮೂಜಿ ಐತಾರ ಕುಡ್ಲದ ಹೋಟೆಲ್ ದೀಪ ಕಂಫರ್ಟ್ಸ್ ದ ಸಭಾಂಗಣಡು ನಡೆತಂಡು. ಬೆಂಗಳೂರದ ಪೊಂಜು ಉದ್ಯಮಿಲನ ಸಂಘದ ಗುರ್ಕಾರ್ಜಿ ಗಾಯತ್ರಿ ಸುರೇಶ್ ಲೇಸನು ಉದಿಪನ ಮಲ್ತದು ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಕುಡ್ಲದ ಗೋಕರ್ಣನಾಥೇಶ್ವರ ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ಆಶಲತಾ, ವಕೀಲರು ಶೈಲಜಾ ರಾಜೇಶ್, ಕೂಲಿದ ಡಾಕ್ಟರ್ ಶೈಲಜಾ ಮಲ್ಲಬಿನ್ನಿರಾದ ಪಾಲ್ದೆತ್ತೊಂಡಿರು. ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ ಪಡೆತಿನ ಕುಡ್ಲದ ವೆಲ್ನಾಕ್ ಜಿಲ್ಲಾಸ್ಪತ್ರೆದ ಡಾಕ್ಟರ್ ಸದಾನಂದ ಪೂಜಾರಿಯರಿಗೂ ಬೊಕ್ಕ ಸಂವೇದನಾ ಮಕ್ಕಳ ಮನೆ ಯೋಜನಾಧಿಕಾರಿ ಜಯಲತಾ ಅಮೀನ್ ಮಕ್ಕಳಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರ್ಕಾರ್ಯರು ಎಚ್ ಎಸ್ ಸಾಯಿರಾಮ್ ಸಂಘದ ವೆಬ್ಸೈಟ್ ಬಿಡುಗಡೆ ಮಲ್ತೆರು. ಸಂಘದ ಗುರ್ಕಾರ್ದಿ ಉರ್ಮಿಳಾ ರಮೇಶ್
ಗುರುಕಾರ್ಮೆ ವಹಿಸದ ಪಾತಿರ್ದು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಉದ್ದೇಶದಂಚ ನಮ್ಮ ಸಮಾಜದ ಪುಂಜೂನಗಳು ಒಗ್ಗಟ್ಟಾದ ಕಟ್ಟಿನ ಈ ಸಂಸ್ಥೆ ಎಡ್ಡೆ ಕಾರ್ಯಕ್ರಮ ನಡೆದು ದುಂಬು ಪೋವೊಂದುಂಡು ನೆಕ್ ಮಾತಿರ್ನಲ ಪ್ರೋತ್ಸಾಹ ಕಾರಣ ಅಂತ ಪಂಡಿರು ಅಪ್ಪೆ ರಾದಾಡಿ ಅಮೀನ್ ನೆಂಪುಗಾದ ಸಂವೇದನಾ ಸಂಸ್ಥೆಗೆ ತಿಂಗೊಲುಗು 50 ಕಿಲೋ ಅರಿಕೊರ್ಪೆಂದು ಉರ್ಮಿಳಾ ರಮೇಶ್ ಕುಮಾರ್ ಈ ಪೊರ್ತುಡು ಪಂಡಿರು ಬರೋ ಕಲ್ಪರೆ ಪಣೌಸಾಯ ಬಡವರಿ ಪೊಂಜೋಲೆಗೆ ಪಣೌಸಾಯ ಬೊಕ್ಕ ಜೋಕ್ಲೆಗೆ ಬೂಕ್ಲೆನು ಪಟ್ಟಿರು ಸಂಘದ ಒತ್ತಗುರ್ಕಾರ್ದಿ ವಿಜಯ ಅರುಣ್ ಪಣವಾಧಿಕಾರಿ ಮಮತಾ ಪ್ರವೀಣ್ ಜೊತೆ ಕಾರ್ಯಂತರು ಸುಮನ್ ಸುನಿಲ್ ಸಲಹೆಗಾರರು ಡಾಕ್ಟರ್ ಅನುಸೂಯ ಬಿ ಸಾಲ್ಯಾನ್ ಕಾರ್ಯಕಾರಿ ಸಮಿತಿ ಸದಸ್ಯರು ಬೊಕ್ಕ ಮಾತಾ ಸದಸ್ಯರು ಪಾಲ್ಗೊಳ್ಳಿತ್ತೊಂಡಿರು ಪ್ರಧಾನ ಕಾರ್ಯಂತರು ಸುಜಾತ ಸುವರ್ಣ ಸೊಲ್ಮೆ ಸಂದಾಯರು ಸಂಘದ ಸಲಹೆಗಾರರು ಕುಡ್ಲಾ ತಾಲೂಕು ಮಹಿಳಾ ಮಂಡಳದ ಒಕ್ಕೂಟದ ತಾಪಕ ಗುರ್ಕಾರ್ದಿ ಕೆಎ ರೋಹಿಣಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತರು ಕುದ್ರೋಳಿ ಕ್ಷೇತ್ರದಲ್ಲಿ ಸನ್ಮಾನ್ಯ ಜನಾರ್ದನ ಪೂಜಾರಿ ದಂಪತಿಗಳಿಂದ ಮಾತೃ ಸಂಘವಾಗಿ ಉದ್ಘಾಟನೆಗೊಂಡು ಇಂದಿಗೆ 3 ವರ್ಷ. ಈ 3 ವರ್ಷದ ಅವಧಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶನವನ್ನು ಪಾಲಿಸಿಕೊಂಡು ನಾವು ನಮ್ಮ ಶಕ್ತಿ ಮೀರಿ ಅಗತ್ಯ ಕಂಡು ಬಂದಲ್ಲಿ ಜಾತಿ ಮತ ಭೇದವಿಲ್ಲದೆ ಸಂಕಷ್ಟದಲ್ಲಿರುವವರಿಗೆ ನಮ್ಮಿಂದಾದ ಸಹಾಯವನ್ನು ನೀಡಿರುತ್ತೇವೆ ಎಂದು ಹೇಳಲು ಸಂತೋಷವಾಗುತ್ತದೆ. ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆ ಮುದರಂಗಡಿ ಸಮರ್ಪಣಾ ಚಾರಿಟಬಲ್ ಟ್ರಸ್ಟ್ ದಾನಿಲೇಟ್ ಒಡಿಪುದ ಅಂಬಾಗಿಲು ಅಮೃತ್ ಗಾರ್ಡನ್ಸ್ ಬಂಗನಡು ಐತಾರ ವಿದ್ಯಾಪೋಷಕ ನಿಧಿ ವಿದ್ಯಾರ್ಥಿ ವೇತನ ಪಟ್ಟಣ ಶೈಕ್ಷಣಿಕ ಪ್ರೇರಣಾ ಕಾರ್ಯಾಗಾರ ಬೊಕ್ಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ ವಿದ್ಯಾರ್ಥಿ ಪೋಷಕ ನಿಧಿ ಗುರುಕಾರ್ಯರು ಕುಡ್ಲದ ಲೆಕ್ಕ ಪರಿಶೋಧಕರು ಎಸ್ ನಾಯಕ್ ಎದ್ಕೊಂಡಿರು ಕಲ್ಯಾಣಪುರ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಅನಂತ ಪದ್ಮನಾಭ ಕಿಣಿ ಗುರ್ಕಾರ್ಮಿಡ್ ಮಣಿಪಾಲ ಹೌಸಿಂಗ್ ಫೈನಾನ್ಸ್ ಬೊಕ್ಕ ಸಿಂಡಿಕೇಟ್ ಲಿಮಿಟೆಡ್ ತಾಪಕಿರು ತೋನ್ಸೆ ನಾರಾಯಣ್ ಪೈ ಕಾರ್ಯಕ್ರಮ ಉದಿಪನ ಮಲ್ತೇರು ನಾರಾಯಣ್ ಪೈ ಪಾತಿರ್ದು ಸವಲತ್ತು ತಿಕ್ಕಂದೆ ಮೋಸ ಆಯ್ನಕ್ಲಿಗೂ ಸವಲತ್ತು ಒದಗಾವನ ಕೆಲಸನು ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆ ಮಲ್ತಂದುಂಡು ನಮ್ಮ ಮಿತ್ತುಪೋಯರ ಸಹಾಯ ಆಯ್ನ ಲೆಂಚಿನ ಮರಪಂದೆ ವೇದಿಕೆದ ಒಟ್ಟುಗೂ ಕೈ ಜೋಡಿಸಾದು ನನ್ನದ ಬರವು ಕಲ್ಪನಕ್ಲಿಗೂ ಸಹಾಯ ಆವಡುಂದ ಅರ್ಪಂಡಿರು ಕರ್ನಾಟಕ ಬ್ಯಾಂಕ್ ಉಡ್ಲ ಪ್ರಧಾನ ಆಫೀಸ್ದ ಮುಖ್ಯ ವ್ಯವಹಾರ ಅಧಿಕಾರಿ ಗೋಕುಲ್ದಾಸ್ ಪೈ ಪಾತಿರ್ದು ಪ್ರತಿಯೊರಿಲ ಕಾಸ್ತ ವಿಷಯಡು ಸ್ವತಂತ್ರ ರಾಯರ ಸಾಸವನ ಗುಣ ಪೊಳೆಪಾವನುಡುಂದು ಅರ್ಪಂಡಿರು ಕಾಸುಡು ಪಿರವರಿದಿನ ಬೊಕ್ಕ ಇಲ್ಲಲ್ದಕ್ಲೆನ್ ಕಳೆವನ್ನ 500 ದೊಡ್ಡ ಹೆಚ್ಚ ಬರವು ಕಲ್ಪನಾ ಜೋಕ್ಲೆಗ್ ಶೈಕ್ಷಣಿಕ ದತ್ತು ಯೋಜನೆ 75 ಲಕ್ಷ ರೂಪಾಯಿನ ಪಟ್ಟಿಯರು ಕರೆದು ಪೋಯಿನ ಎಂಬಿ ಕಿಣಿಯರೇನು ನೆಂಪು ಮಲ್ತೊಂದು ಅರಿನ ಫಟಕು ಪುರ್ಪ ಅರ್ಪಣೆ ಮಲ್ತೆರು ನ್ಯಾಚುರಲ್ ಐಸ್ ಕ್ರೀಮ್ದ ರಘುನಂದನ ಎಸ್ ಕಾಮತ್ ಎಂಬಿ ಕಿಣಿಯರೇನು ನೆಂಪು ಮಲ್ತೊಂಡಿರು ಬೆಂಗಳೂರು ವಿಪ್ರೋ ಲಿಮಿಟೆಡ್ದ HR ವಿಭಾಗದ ಜನರಲ್ ಮ್ಯಾನೇಜರ್ ಪ್ರವೀಣ್ ಕಾಮತ್ ಕುಂಬ್ಳೆ ದಿಕ್ಸೂಚಿ ಭಾಷಣ ಮಲ್ತೆರು ಮೈಸೂರು ಪೈ ಗ್ರೂಪ್ ಆಫ್ ಹೋಟೆಲ್ಸ್ ದ ಜನರಲ್ ಮ್ಯಾನೇಜರ್ ಕೆ ಮಹೇಶ್ ಕಾಮತ್ ತ್ರಿಷಾ ಸಮೂಹ ಸಂಸ್ಥೆಯ ತಾಪಕಿಯರು ಬೊಕ್ಕ ಲೆಕ್ಕ ಪರಿಶೋಧಕಿಯರು ಗೋಪಾಲಕೃಷ್ಣ ಭಟ್ ಉದ್ಯಮಿ ನಯನ ಪ್ರಕಾಶ್ ಪ್ರಭು ರೀತಾ ಪ್ರಕಾಶ್ ಪ್ರಭು ಪುಷ್ಪಲತಾ ರಘುನಂದನ್ ಕಾಮತ್ ವೇದಿಕೆ ಸಂಚಾಲಕಿಯರು ಆರ್ ವಿವೇಕಾನಂದ ಶೆಣೈ ವಿದ್ಯಾ ಪೋಷಕ ನಿಧಿ ಸಂಚಾಲಕಿಯರು ವಿಜಯಕುಮಾರ್ ಶೆಣೈ ಪಾಲ್ಗೊಳ್ಳಿತ್ತೊಂಡಿರು ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆದ ಗುರುಕಾರ್ಯರು ಜಿ ಸತೀಶ್ ಹೆಗ್ಡೆ ಸುಲ್ಮಿ ಸಂದಾಯರು ಪ್ರಧಾನ ಕಾರ್ಯಂತರು ಸಾಣೂರು ನರಸಿಂಹ ಕಾಮತ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು.
ఇడగు ఇనిత నమ్మ కుడ్ల తుಳು వార్తెలు ముగిండు నన్నేలైతే పొర్తుగు నమ్మ కుడ్ల తుಳು వార్తెలు సల్మెరు